ಕರೆದರೆ ಪಾಡಿದೆ ಪರಮರಾಮನುದಾನ ಪದ ಮನಡೆ ವಂಚಗಿರಂಗಿ ಆರು ಮಾಡಿದೆ ಇನಿ ಮುಟ್ಟ ಮಲ್ತದೆ ಯಾರೇ ಈ ಊರ್ದಾಗ ತೊಂದರೆ ಅಷ್ಟು ಜನ ಚಪಣೆ ಅಂದ್ರೆ ಎಷ್ಟು ಜನ ಸಾಹಿತ್ಯ ಗೊತ್ತಿಲ್ಲ ಅಂದ್ರೆ ತೂತು ನಲ್ಪ ಕೊಡ್ತು ಅಂಗಡಿ ಇರ್ತದೆ ತೊಂದು ಜನರಲ್ಲಿ ಮೋಸ ಮಾಡ್ತಾರೆ ಈಗ ನಲ್ಪ ಕೊಡ್ತು ನಾನು ನಿಕ್ಕೆ ಗೊತ್ತು ಎಂಪ ಕೊರಲಿ ಬಣ್ಣ ಬಿರಾಡುದು ಅಲಂಚಿತ್ತು ಸಾಹಿತ್ಯ ಎಷ್ಟು ಬಡದ ಬೇರೆ ಬಡದು ಒಂದು ವ್ಯಕ್ತಿಯ ಮಾತನಿಗೆ ಹಾಳು ಮೇಲೆ ತೋಟದವರೆಡ್ಡಿ ಡೆಂಗಿ ಸಂದರ್ಶನ ವಿಷಯ ಯಾರು ಪಂಡಿಲಿಗೆ ಕಾಡಿದ ಪ್ರೇತದ ನೀಶ ಪಾಠ ತಿರುಗಿಯ ಪಟ್ಟಾಟ ಖರ್ಚಿಗೆ ಪದವು ಕೊಡ್ಪೆ ಖರ್ಚಿ ಇಪ್ಪು ಆ ಮಸ್ತ ಬೇರೆ ಖರ್ಚು ಆಯ್ತು ಪಣ ಕೊಟ್ಟೆ ಪಣ ದಾಸಿಗೆ ಕೂಡ ಅದು ಬೇರೆ ಮಲ್ಪರು ಈ ಪಂಡಿನ ಬೇರೆ ಏನಾದ್ರು ಮಲ್ಪರ ಹಾಕುತ್ತಿದ್ದ ಕಾರ ಪತ್ತದ ನಂಡಿ ಆ ಪಂಡಿಲಿಗೆ ಏನಕ್ಕೆ ಇಡಿಸಿ ಮಲ್ಪರ ಉದ್ಯ ಉದ್ದೇಶಕ್ಕೆ ಕೊಡಾದು ಎನ್ನ ಕಣ್ಣೆ ಎದುರುಡೆ ಎನ್ನ ಜನ್ಮಕ್ಕೆ ಕಾರಣ ಆಯ್ತು ಅಮ್ಮರಿನ ಬೆದ್ದಿನ ಅಪ್ಪನ ಕರ್ತದ ಗೆರಿಯೇ ನಮ್ಮ ಬತ್ತದ ವಾಜಾಗಿ ಬತ್ತವ ಕಣ್ಣೆದ್ರೆ ಅಪ್ಪಮ್ಮನ ಕೆರಡುಂದಂಡ ನರಮನೆ ಅತ್ತ ಕೊತ್ತಿ ಪೊಣ್ಣಗೆ ಓಡೋದು ಆಯ ನರಮನೆ ಅತ್ತ ನಿಜವಾದ ನರಮನೆ ಅತ್ತ ಆಯ ಪ್ರಕಾಶೆ ನಿನ್ನ ಅಣ್ಣೆ ಪಂಚಾಯತ್ ರಕ್ಕಸೆಗೆ ಅತ್ತನ ರಕ್ಕಸೆ ಈ ಸಾಧೆ ಒಂದು ಖಂಡಿತ ಮುಟ್ಟ ಮೇಲೆ ತಿಕ್ಕು ತೊಡಿತಾನೆ ತಿಕ್ಕಲ ದಾದ ಕೇಳಿದ ಈತ ಪುರಾಯ ಕಲ್ಯಾಣ ಪಂಡಲಿಕ ಕೇಂದ್ರ ಜಪತ್ತಾಟ ನಿನ್ನ ಪ್ರಾಣದ ಹೋಗು ನಿನ್ನ ಶೀಲದ ಬಿಟ್ಟಿಯಾದ ಗೊಬ್ಬಡಾವು ಚೀಲ ಗೋಣಿ ಶೀಲದ ಬಿತ್ತು ಗೊಬ್ಬಡಾವು ಪಂಡ ಒಂದು ಪುಣ್ಯ ಮಾನವ ಬರ್ತನೆ ಕೊಡತಿ ಏತ ಪ್ರಯತ್ನ ಮಾಡ್ಕೊಳ್ಳಲು ಪಂಡಲಿಕೆ ನೋಡು ಸಾಕು ಮಾನವಕ್ಕೆ ಅದು ಉರಿಯುಡು ಮತ್ತದ ಮುಂಚೆ ಆಸೆಗೆ ಬೋಡದಾಯಿ ಪಂಡಲಿಕೆಯಾದ ಕೇಳು ಬಿತ್ತೆ ಅವು ಸರಿ ಆಯೆ ಎಂದು ಪಡ್ಪ ಆಯೆ ಏನು ಪಡ ఆయన పుదరెంచ ఆయన పోయిక పడతనే నడే నిక ప్రచోదన కొల్ల ఆద ఉద్దేశం ఆయన పుదర పంపిన ధైర్యంకించి ఆయన మల్పైన ఉద్దేశం ఉంచి కాడుని పులగంగన మరజాయన జనకులు కట్టుదు మారుతులేరు ఈ పుత్రుడు కొంచెం ప్రేత తిరుగుతుంది ప్రచారాండ ఆయన తీయల బర్పు చేరింది ఓ బుద్ధివంతికే తోలే గంగన మరణ సాగండ ఊర్జన తీయన అరసుండ మత్తమండ శిక్షాపుడు ಪ್ರೇತ ಒಂದು ಪ್ರಚಾರನ ಜನರು ಏರಲ್ಲ ಕಾಡಿಗೆ ಬರುತ್ತೆ ಅಪ್ಪಗ ಮಾರೊಂದು ಪೂನೆತ ಈ ಸತ್ಯ ವಿಷಯ ಬೇಟೆಯ ಗಾಡು ಗೊತ್ತಾಡ ನಿನ್ನ ತಲೆ ಕಡ್ತದೆ ಕೆರ್ಪೇದು ಬಂದೆ ಅವ ಏನೆಂದು ನಿಕ್ಕೆ ದಾಯ ಪಡೆಯರ ಮೂಲಾಯ ಪಂಡಿನ ಬೇಳೆಯಾದ ಮಲ್ಪೆ ಎತ್ತಿನ ಬೇರೆ ಕೊಡಾದ ಎನ್ನ ಬಿರಿಯಾದ ಜನಕುಲನ ಪುರ್ತಿ ಜನಕುಲ ಬೇರೆ ತುಲೆ ಅಲ್ಪ ಅಂತ ಮುಂತೆ ಎಂಚಿನ ಮಾತ ದೂರ ಗೊತ್ತ ಅಮರಕ್ಕಪುರ ಕಟ್ಟದಿಪ್ಪಿ ಅದ ಎಂಚಿನಲೆ ಮಾಡಿ ಧೈರ್ಯ ನಡಪಣ ಯಾನೋ ಒಂದು ಮೂರ್ತ ಅರಸನ ಮಗೆ ನಡಪಾತಾರೆ ಪಣ ಅರಸುಲ ಮಗೆ ನೀರಿ ಯಾರು ಮಂತ್ರಿ ತಪ್ಪನು ಉತ್ತರುಡು ಅರಸುಡ ಜಮನಟ್ಟುಡು ಯಾರು ಕಾಟುತ್ತಿದ್ದೆ ಅಣ್ಣ ಮುತ್ತು ಬಿಡೈ ಕೋವರಿಗೆ ಅವಕಾಶ ಇಚ್ಚಾಂತೆ ಎಂದು ಧೈರ್ಯ ಪಣ
ಎಂಕುಲಿನಲ್ಲಿ ಲೆತೊಂದು ಪೋಪ ಈ ಬರ್ಪಣ ಖಂಡಿತ ಬರ್ಬೇಕು. ಆಂಡೋಜಿ ಈ ಬರ್ಪಣ ಮಾತ್ರ ಸತ್ಯ, ಈ ಬಂಪಣದ ಸತ್ಯ. ನಿನ್ನ ಊರು ಓಡು ಮನೆ ಸತ್ಯಪುರದ ಊರದಲ್ಲಿ ಸತ್ಯಪುರ ಊರು ಕಾಡಿದ ಪರೀಕ್ಷೆಯನ್ನು ಕುಡಿಸಲು ನಿನ್ನ ಕುದರೆಂಚ ಪುಣ್ಯವತಿ ಏನು ಬಣ್ಣ ಪುಣ್ಯ ಕೊಟ್ಟಿದ್ದೆ ಪುಣ್ಯವತಿ. ಸರಿ ಪುಣ್ಯವತಿ ನೀನೊಂದು ಪಾತ್ರ ಮಾಡ್ಬೇ ನಿಕ್ಕೆ ಎಂಚಿನ ಕಷ್ಟ ಬರ್ತನಲ್ಲ ಎಂಟು ಜನ ಉಳ್ಳ ಅದಕ್ಕೆ ಏನಾರ ಎಂಟು ಎನ್ನ ಅಪ್ಪಾಜಿ ಬರ್ತದೆ ಸತ್ಯ ಪಡ್ಕೊಳ್ಳಿ ಪ್ರೇತ ಭಾರಿ ಜಾಗೃತ ಮಾಡ್ಕೊಡು ಯಾಕಡೆ ಆ ಮೋನೆ ಐದು ಕೊಂದು ಈ ಮೋನೆ ನಾನು ಓ ಮೋನೆ ಹೇಳಿ ಗೊತ್ತು ಒಂದು ಸಂಗತಿ ಗೊತ್ತು ನರಮನೆಯ ಪಾದಪುರ ಎದುರು ಪ್ರೇತದ ಪಾದ ಇಂಥ ಪಿರತೀರ್ಕದು ಬಿಡು ನೀರ್ಲೆಕ್ಕನೆ ಇಂಚಿದೆ ಎಲ್ಲ ಪಾದ ಪಿರತೀರ್ಕದು ಇಂಚಿ ಅವನು ಇದ್ರಿಗೆ ಈಗ ಸರಿ ಒಬ್ಬಳು ಅವಳಿದ್ದೇನೆ ತಕ್ಕನೆ ಒಂದು ಅಲೆಂಗೇತ ಲಾಭ ಆಗ್ತದೆ ಇಂಕೊಂದು ಲಾಭ ನಿಕ್ಕದ ಲಾಭ 25,000 ದುಡ್ಡು ದುಡ್ಡು ಐನರಿಗೆ ಬಲ್ಪೋದು ಜಗಳ ಬರ್ತದೆ ಕಾತ್ಕೊಂಡು ಎನ್ನ 25,000 ಬರು ಬೇಕಾಗ್ತದೆ ಅಂತ ಒಂದು ಕೆರೆ ಕೊಂಡು ಉಪಾಯ ಮಾಡ್ತಾರೆ ಆ ಐನರಿಗೆ ಬರ್ಬೋದು ನಾಲ್ಕರಿಗೆ ಕೇಳೋಣ ಮಂಡ್ಯ ಸರಿ ಈ ಕೂರ್ನ ಈ ತೆತ್ತೊಂಡೆಗಳ ತೆಕ್ಲದಾದ ಸಂಬಂಧ ಒಂದು ವೇಳೆ ಈ ಮೌನ ಮಾಡ್ತಿದ್ದ ಐ ಮತ್ತೆ ಅದನ್ನು ತುಯ್ಯ ಪಟಕ ಬರ್ತದೆ ಸಾಯ್ಕೆ ದಿಕ್ಕದಾದ ಲಾಭ 25,000 ಜನ ಸೈನಾಗ ಒರಿಯಾಗಿ ಸೈಯೋ ಸಂಗಿ ಒಂಚೂರು ಪರೀಕ್ಷೆ ಕಾಲೇಜದ ಕಾರಣದಿಂದ ಒಂದೇ ಜೊತೆ ಮೂಜಿ ಕಾರಣ ಅಂಚ ಇದು ಸರಿ ಉಂಟು ಅಪ್ಪ ನಮ್ಮ ಪೋಪುಂಡ ಈ ಎದುರುಂಟು ಬಿರುಂಟು ಸರಿ ಅಂತ ಎನ್ನ ಪಿರಾಡು ರಟ್ಟು ಪ್ರೇತ ರಟ್ಟು ಪ್ರೇತ ಏನು ಮತ್ತ ನಿನ್ನ ಕಟ್ಟು ಕುಟುಂಬ ಇಡಲ್ಲ ಈಗ ಕಳ್ಕೊಬೇಕು ಮಗ ಬಾಸು ಯಾರು ಎದುರುಂಟು ಪಾಪೆ ಎಲ್ಲ ಪಿರಾಡುದು